ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲು, ಸುಭಾಷ್ ನಗರ, ಶಂಕರ್ಪುರ, ಕಟ್ಪಾಡಿ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಅಶ್ವಿನಿ ಮೇಡಮ್ ಅವರನ್ನು ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಗೂ ಸಹ ಹಾಗೂ ಸ್ಪಂದನ ವಾಹಿನಿಯ ವೀಕ್ಷಿಸುತ್ತಿರುವ ಸಮಸ್ತ ವೀಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಎಸ್, ಇವತ್ತಂತೂ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ನಾವು ಮಾಡ್ತಾ ಇದ್ದೇವೆ. ಸೊ ಏನ್ ಮಾಡ್ತಾ ಇದ್ದೀರಾ? ನಮ್ಮ ವೀಕ್ಷಕರಿಗೆ ಯಾವ ತಿಂಡಿನ ಹೇಳಿಕೊಡ್ತಾ ಇದ್ದೀರಾ ಇವತ್ತು? ಚಕ್ಕುಲಿ ಮಾಡೋದಂದ್ರೆ ದೊಡ್ಡ ರಗಳೆ. ಹೌದು, ಹೆಂಗಸ್ರಿಗೆ ನಿಜ. ಆದ್ರೆ ನಾನು ಇವತ್ತು ಇನ್ಸ್ಟೆಂಟ್ ಆಗಿ ಮಾಡುವಂತಹ ರವೆಯ ಚಕ್ಕಲಿಯನ್ನ ಹೇಳಿಕೊಡ್ತಾ ಇದ್ದೇನೆ. ವೆರಿ ನೈಸ್. ಯಾಕಂದ್ರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲರೂ ಕೂಡ ಚಕ್ಕಲಿ ಮಾಡ್ಬೇಕಂತ ಹೆಚ್ಚಿನವರು ಅನಿಸ್ತಾ ಇರ್ತಾರೆ. ಸೊ ಈಸಿಯಾಗಿ ನೀವು ಹೇಳಿಕೊಡ್ತಾ ಇದ್ದೀರಾ, ನೋಡುವ ಹೇಗೆ ಮಾಡ್ತೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಕ್ಕುಲಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ, 1/4 ಬೌಲ್ನಷ್ಟು ಅಕ್ಕಿ ಹಿಟ್ಟು, 1 ರಿಂದ 2 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಕಲಿಸ್ಕೊಳ್ಳಿಕ್ಕೆ ನೀರು, ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ. ದಿವ್ಯಾ ಅವರೇ, ಮೊದಲು ನಾನು ಪ್ಯಾನ್ ಅನ್ನ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡೆ. ಅಂದ್ರೆ ಈ ಚಕ್ಕುಲಿಯ ಮಿಶ್ರಣವನ್ನ ರೆಡಿ ಮಾಡ್ಕೊಳ್ಳುವ. ಫಸ್ಟಿಗೆ ನೀವೇನ್ ಸ್ಪೆಷಲ್ ಮಾಡ್ತೀರಾ? ನಾವು ಲಡ್ಡು ಮಾಡ್ತೇವೆ ಹೆಚ್ಚಾಗಿ, ಮತ್ತೆ ಚಕ್ಕುಲಿ ತುಂಬಾ ಕಮ್ಮಿ. ನೀವ್ ಹೇಳಿದಾಗೆ ಕಷ್ಟ. ಸೊ ಇದಾದ್ರೂ ಟ್ರೈ ಮಾಡ್ಬೇಕು. ತುಂಬಾ ವಿಧಾನದಲ್ಲಿ ಮಾಡ್ತಾರೆ, ಅದರಲ್ಲಿ ಇದು ಒಂದು ಈಸಿ ನಾನು ರವೆದ್ದು ಚಕ್ಕುಲಿ ಅಂತ ಹೇಳುವಾಗ ಹೇಗಿರ್ಬೋದು ಅಂತ ಆಗ್ತಾ ಉಂಟು ತಲೆಯಲ್ಲಿ. ಈಸಿ ಆದ ಒಂದು ವಿಧಾನ ಇದು. ಒಂದು 10 ರಿಂದ 15 ನಿಮಿಷ ಸಾಕು ಇದಕ್ಕೆ. ಪ್ರೀ ಪ್ರಿಪರೇಷನ್ ಏನು ಬೇಕಂತಲ್ಲ, ಇನ್ಸ್ಟೆಂಟ್ ಆಗಿ ಮಾಡುವಂತದ್ದು. ಇಲ್ಲಾಂದ್ರೆ ನಾವು ಅಕ್ಕಿಯನ್ನು ಪೌಡರ್ ಮಾಡ್ಕೊಳ್ಬೇಕು, ಉದ್ದಿನ ಬೇಳೆ ಎಲ್ಲ ಹಾಕ್ತಾರೆ ಟ್ರೆಡಿಷನಲ್ ವೇ ಅಲ್ಲಿ ಮಾಡೋದಾದ್ರೆ. ನೋಡಿ, ನಾವು ರವೆ ಎಷ್ಟು ಇಟ್ಟಿದ್ದೇವೆ ಅಷ್ಟೇ ನಾವು ಉಪ್ಪಿಟ್ಟಿಗೆ ಯಾವ ತರ ಮೆಜರ್ ಮಾಡ್ತೇವೆ ಆ ಮೆಜರ್ ಅಲ್ಲಿ ನೀರನ್ನು ನಾನು ಕುದಿಲಿಕ್ಕೆ ಸರಿಯಾಗಿ ಕುದಿಲಿ. ಉಪ್ಪನ್ನ ನಾನು ಈ ನೀರಿಗೆ ಹಾಕೊಳ್ತೇನೆ, ಅಂದ್ರೆ ಮತ್ತೆ ಮಿಕ್ಸ್ ಮಾಡುವಾಗ ಸ್ವಲ್ಪ ರಗಳೆ ಆಗ್ತದೆ ಅಂತ. ನೀರಲ್ಲಿ ಕರೆಕ್ಟ್ ಆಗಿ ಮಿಕ್ಸ್ ಆಗ್ತದೆ. ಉಪ್ಪು, ಅಚ್ಚ ಖಾರದ ಪುಡಿಯನ್ನ ಹಾಕೊಂಡೆ, ಸ್ವಲ್ಪ ತುಪ್ಪವನ್ನು ಸಹ ತುಂಬಾ ಹಾಕಬಾರ್ದು. 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಕು. ತುಂಬಾ ಹಾಕಿದ್ರೆ ಸಾಫ್ಟ್ನೆಸ್ ಜಾಸ್ತಿ ಆಗ್ತದೆ. ಸರಿಯಾಗಿ ಇದು ಕುದಿ ಬರ್ಲಿ ನೀರು. ನಾವೀಗ ಅಕ್ಕಿದ್ದೆಲ್ಲ ಚಕ್ಕುಲಿ ಮಾಡುವಾಗ ಅದಕ್ಕೆ ಎಲ್ಲ ಹಾಕೊಂಡು ಮಿಕ್ಸ್ ನಾವು ಬಟರ್ ಅನ್ನ ಹಾಕ್ತೇವೆ. ಬಟರ್ ಅನ್ನು ಸಹ ಹಾಕೊಳ್ಬಹುದು ನಾವು ಇದಕ್ಕೆ. ಬೆಣ್ಣೆ ಚಕ್ಕುಲಿ ತರ ಬರ್ತದೆ ಇದು. ನೀವೀಗೆಲ್ಲ ನೀರಿಗೆ ಹಾಕಿ ಮಿಕ್ಸ್ ಮಾಡುವಾಗ ಕರೆಕ್ಟ್ ಆಗಿ ಮಿಕ್ಸ್ ಆಗ್ತದೆ ಅಂತ. ಏನೆಲ್ಲ ಸ್ಪೆಷಲ್ ಬೇರೆ ಮಾಡ್ತೀರಾ ನೀವು ಅಷ್ಟಮಿಗೆಲ್ಲ? ಅಷ್ಟಮಿಗೆ ಹೆಚ್ಚಾಗಿ ಅವಲಕ್ಕಿಯ ತಿಂಡಿಗಳನ್ನ ಮಾಡ್ತಾರೆ. ಅಂದ್ರೆ ಕೃಷ್ಣನಿಗೆ ಅವಲಕ್ಕಿ ಇಷ್ಟ. ಜೀರವನ್ನು ಸಹ ಹಾಕೊಂಡೆ ನಾನು ಇದಕ್ಕೆ. ಅವಲಕ್ಕಿ ಪಂಚಕಜ್ಜಾಯ, ಅವಲಕ್ಕಿ ಲಡ್ಡು, ಅದನ್ನ ಅವಲಕ್ಕಿ ಲಡ್ಡು ಸಹ ಮಾಡ್ಲಿಕ್ಕೆ ತುಂಬಾ ಸುಲಭ, ಮಾಡಬಹುದು. ಈಗೆಲ್ಲ ಯಾವ್ದು ಇನ್ಸ್ಟೆಂಟ್ ಆಗಿ ಮಾಡ್ಲಿಕ್ಕೆ ಇರ್ತದೆ ಅದನ್ನ ಜನರು ರೆಡಿಮೇಡ್ ಎಲ್ಲ ಜಾಸ್ತಿ ತಂದು ಮಾಡೋದಲ್ಲ ಇವಾಗ. ಅಂದ್ರೆ ಟೈಮ್ ಕೂಡ ಇರೋದಿಲ್ಲ ಈಗ, ಬಿಸಿ ಇರೋದ್ರಿಂದ ಲೈಫ್ ಇರುವಾಗ. ಸೊ ಅದನ್ನೇ ಎಲ್ಲ ಇಷ್ಟಪಡ್ತಾರೆ. ಸೊ ಅದೇ ಮನೆಯಲ್ಲೇ ಈಸಿಯಲ್ಲಿ ಆಗುದಂತಾದ್ರೆ ಮಾಡ್ಬೋದು. ಸರಿ, ಕುದಿ ಬರ್ಬೇಕಾ? ಕುದಿ ಬರ್ಬೇಕು. ಓಕೆ. ಬೇರೆ ಏನಾದ್ರೂ ಈ ರವಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ಇದೆಯಾ? ಅಕ್ಕಿ ಹಿಟ್ಟನ್ನ ಮತ್ತೆ ನೆಡ್ ಮಾಡುವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಅದು ಕೊಡ್ತದೆ, ಹಾಗಾಗಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಮತ್ತೆ ಫ್ಲೇವರ್ ಸಹ ಚೆನ್ನಾಗಿರ್ತದೆ ಅಕ್ಕಿ ಹಿಟ್ಟಿನ ಮಿಶ್ರಣದಿಂದ. ನೀವು ಫ್ರೀ ಟೈಮ್ ಅಲ್ಲೆಲ್ಲ ಹೀಗೇನೆ ಅಡುಗೆದ್ದೆ ಎಲ್ಲ ಸ್ಪೆಷಲ್ ಎಲ್ಲ ಐಡಿಯಾ ಹಾಕ್ತಾ ಇರ್ತೀರಾ ಅಂತ? ಕುಕಿಂಗ್ ಅಂದ್ರೆ ಒಂದು ಹಾಬಿ ಆಗಿ ಹೋಗಿದೆ ಈಗ. ಈಗ ನಾನು ನೋಡಿ ನೀರು ಕುದೀತಾ ಇದೆ.
ರವವನ್ನ ಹಾಕೊಳ್ತೇನೆ. ನಿಧಾನವಾಗಿ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ ತುಪ್ಪದ ಅರೋಮ ಯಾವ ತರ ಬರ್ತಾ ಇದೆ ಅಂತ. ನಾವು ಹುರಿದುಕೊಳ್ಳುವುದಿಲ್ಲ, ಹಾಗಾಗಿ ಗಂಟು ಕಟ್ತದೆ. ಗಂಟು ಕಟ್ಟದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೈ ಆಡಿಸ್ತಾ ಇರಬೇಕು. ನೋಡಿ ನಾವು ನೀರಿಗೆ ಅಚ್ಚ ಖಾರದ ಪುಡಿ ಹಾಕಿದ್ರಿಂದ ಹೌದು ನಮ್ಗೆ ಮಿಕ್ಸ್ ಮಾಡ್ಲಿಕ್ಕೂ ಟೆನ್ಷನ್ ಇಲ್ಲ. ಇಲ್ಲ ಅಂದ್ರೆ ಸ್ವಲ್ಪ ಕಿರಿಕಿರಿ ಅಲ್ಲ, ಒಂದೊಂದು ಕಡೆ ಮಾತ್ರ. ಹೌದು, ಇದು ತಳ ಬಿಡ್ತದೆ ಮಿಕ್ಸ್ ಮಾಡ್ತಾ ಇರುವಾಗ. ಹಾಗೆ ಕಂಬೈನ್ ಆಗುವ ತನಕ ಫ್ಲೇಮ್ ಅನ್ನು ಆನ್ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಕಲರ್ ಕೂಡ ಒಳ್ಳೆ. ಹೌದು, 1-2 ನಿಮಿಷ ಹೀಗೆ ಕೈ ಆಡಿ ಮಗ್ಚ್ತಾ ಇದ್ರೆ ರವ ಬೇಯ್ತದಲ್ಲ. ನೀರು ಆಲ್ರೆಡಿ ಹೌದು, ನೀರು ಆಲ್ರೆಡಿ ನಮ್ದು ಕುದ್ದಿತ್ತು, ಹಾಗಾಗಿ ಪಕ್ಕ ಬೇಯ್ತದೆ ಅದು. ಈಗ ನಾನು ನೋಡಿ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ತೇನೆ. ಇನ್ನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸ್ ಮಾಡಿ ಚೆನ್ನಾಗಿ ಚಪಾತಿ ಹಿಟ್ಟನ್ನ ನಾವು ಯಾವ ತರ ನಾದುತ್ತೇವೆ ಅದೇ ರೀತಿ ಆ ತರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾನೇ ಸುಲಭ. ಹೌದು, ತುಂಬಾ ಸುಲಭ ಇದೆ. ಮತ್ತೆ ಚಕ್ಕುಲಿ ಯಾರಿಗೆಲ್ಲ ಈ ತರ ರೌಂಡ್ ಆಗಿ ಬಿಡ್ಲಿಕ್ಕೆ ಬರುದಿಲ್ಲ, ಅವ್ರು ಎಣ್ಣೆಗೆ ಡೈರೆಕ್ಟ್ ಆಗಿ ಹಾಕೊಳ್ಬಹುದು. ದೇವರಿಗೇನು ಶೇಪ್ ಕರೆಕ್ಟ್ ಆಗಿ ಬೇಕಂತ ಇಲ್ಲ, ನಾವು ನಿರ್ಮಲ ಮನಸ್ಸಿನಿಂದ ಮಾಡಿದ್ರೆ ಸಾಕು. ಈಗ 1-2 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡುವ. ನೋಡಿ ಈಗ ಇದನ್ನ ನಾನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡಿ 1/4 ಬೌಲ್ನಷ್ಟು ಮಾತ್ರ ನಾನು ಹಾಕೊಳ್ತಾ ಇದ್ದೇನೆ. ಚಪಾತಿ ಹಿಟ್ಟಿನಾಗೆ ನಾದುತ್ತೇವಲ್ಲ ಆ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇಷ್ಟವರೆಗೆ ಯಾವ್ದಾದ್ರು ವೆರೈಟಿ ಮಾಡಿದೀರಾ ಚಕ್ಕುಲಿಯಲ್ಲಿ? ಚಕ್ಕುಲಿ ಅದೇ ನಾರ್ಮಲ್ ನಾವು ಅಕ್ಕಿಯಿಂದ ಮಾಡುವಂತದ್ದು ಚಕ್ಕುಲಿ ಮಾಡಿದ್ದೇನೆ. ಉದ್ದಿನ ಬೇಳೆ ಎಲ್ಲ ಹಾಕಿ. ಮತ್ತೆ ಯಾವ್ದು ಟ್ರೈ ಮಾಡ್ಲಿಲ್ಲ. ನೀವು ಡಿಫ್ರೆಂಟ್ ಆಗಿ ಬೇರೆ ಯಾವ್ದೆಲ್ಲ ಟ್ರೈ ಮಾಡಿದೀರಾ? ನಾನು ಕಡಲೆ ಹಿಟ್ಟನ್ನ ಹಾಕಿ ಸ್ವಲ್ಪ ಮಾಡಿದ್ದೇನೆ. ಓಕೆ. ಮತ್ತೆ ಅದೇ ಅಕ್ಕಿ ಹಿಟ್ಟು ಮತ್ತೆ ಉದ್ದಿನ ಬೇಳೆ ಹಾಕಿ ಮಾಡೋದು ಮಾಡ್ತೇನೆ. ಓಕೆ. ಮತ್ತೆ ಅದು ಗ್ರೀನ್ ಕಲರ್ ಎಲ್ಲ ಟೊಮ್ಯಾಟೊ ಚಕ್ಕುಲಿ, ರೆಡ್ ಕಲರ್, ಗ್ರೀನ್ ಎಲ್ಲ ಮೈದಾ ಹಿಟ್ಟಿನಿಂದ ಸಹ ಮಾಡ್ತಾರೆ, ಆಲೂಗಡ್ಡೆಯಿಂದ ಸಹ ಮಾಡ್ತಾರೆ. ಅದೆಂತ ಬೇಯಿಸಿ ಆಲೂಗಡ್ಡೆ ಅಂತ ಆದ್ರೆ ಬೇಯಿಸಿ ಆಲೂಗಡ್ಡೆನ ಬೇಯಿಸಿ ಗ್ರೈಂಡ್ ಮಾಡಿ. ಆಲೂಗಡ್ಡೆ ಅಂದ್ರೆ ಬೈಂಡಿಂಗ್ ಆರಾಮ್ಸೆ ಇರ್ತದಲ್ಲ. ಪಾಲಕ್ ಆದ್ರೆ ಅದನ್ನ ಸಹ ಬೇಯಿಸಿ ಹಾಕ್ತಾರೆ. ಮಿಕ್ಸ್ ಮಾಡುವಾಗ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಯ್ತು, ಕಲರ್ ಬರ್ತದೆ ಅಷ್ಟೇ. ಗ್ರೈಂಡ್ ಮಾಡ್ಬೇಕು ಫುಲ್ ಅದನ್ನ. ಹೌದು ಹೌದು, ಬೇಯಿಸಿ ಗ್ರೈಂಡ್ ಮಾಡಿ ಮತ್ತೆ ಹಾಕ್ಬೇಕು. ಬೇರೆ ಏನೆಲ್ಲ ಮಾಡ್ತೀರಾ ಅಷ್ಟಮಿಗೆಲ್ಲ ನೀವು ಚಕ್ಕುಲಿ ಬಿಟ್ರೆ? ಲಡ್ಡುಗಳನ್ನ ಮಾಡ್ತೇವೆ, ತಂಬಿಟ್ಟು ಉಂಡೆ, ಗುಂಡಿಟ್ಟು ಉಂಡೆ, ಪೊದ್ದೋಳಲ್ಲಿ ಮಾಡ್ತೇವೆ ಉಂಡೆ. ನಾನು ಆವಾಗ ಹೇಳಿದ ಹಾಗೆ ಅವಲಕ್ಕಿ ಉಂಡೆ ಮಾಡ್ತೇವೆ. ಮತ್ತೆ ಹೆಸರು ಇಡೀ ಹೆಸರಿನಿಂದ ಹುರಿದು ಅದ್ರದ್ದು ಹೌದು ಹುರಿದು ಮಾಡ್ತೇವೆ. ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಉಂಡೆಗಳೆಲ್ಲ. ಬೆಲ್ಲದಿಂದ ಮಾಡುವಂತದ್ರಿಂದ ಎಷ್ಟು ತಿಂದ್ರು ಏನೋ ವೇಟ್ ಗೈನ್ ಆಗ್ತದೆ, ಆ ತರ ಟೆನ್ಷನ್ ಭಯ ಇರುದಿಲ್ಲ ಅಲ್ವಾ? ಸಕ್ಕರೆ ಆದ್ರೆ ಕೆಲವರಿಗೆ ಇಷ್ಟ ಪಡಲ್ಲ, ಮತ್ತೆ ಶುಗರ್ನವರಿಗೆ ಸಲ ಇದಾಗಲ್ಲ. ಸ್ವಲ್ಪ ಸ್ವಲ್ಪ ಮಾಡುದು, ತುಂಬಾ ಕ್ವಾಂಟಿಟಿಯಲ್ಲಿ ಮಾಡೋದಿಲ್ಲ. ಹಬ್ಬ ಅಂದ ತಕ್ಷಣ ನಮ್ಮ ಆಚೆಯಲ್ಲೆಲ್ಲ ಒಂದು ವಿಶೇಷ ಅಲ್ಲ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ ತಕ್ಷಣ ಎಲ್ರಿಗೂ ಕೂಡ ಏನಾದ್ರೂ ಡಿಫ್ರೆಂಟ್ ಆಗಿ ಮನೆಯಲ್ಲಿ ಮಾಡ್ಬೇಕು ಉಂಡೆ ಚಕ್ಕುಲಿ. ಅವತ್ತು ಮಾಡದವರು ಕೂಡ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನಾವು ಮಾಡಿದ್ರೆ ಕೆಲಸನ ಹಂಚಿಕೊಂಡು ಗೊತ್ತಾಗೋದಿಲ್ಲ. ಅದೊಂಥರ ಖುಷಿಯೇ ಬೇರೆ ಅಲ್ಲ ಹಬ್ಬದ ಟೈಮಲ್ಲಿ. ಉಡವಿ ಗುಡೆಯ ಕೃಷ್ಣ ನಮ್ಮ ಊರಲ್ಲೇ ನೆಲೆಸಿದಾರಲ್ಲ, ಹಾಗಾಗಿ ತುಂಬಾ ಸ್ಪೆಷಲ್ ಅಷ್ಟಮಿ ಅಂದ್ರೆ. ಅಷ್ಟಮಿಗೆಲ್ಲ ಶ್ರೀಕೃಷ್ಣ ಮಠಕ್ಕೆಲ್ಲ ಹೋಗ್ತೀರಾ? ಹೌದು, ವಿಟ್ಲಪಿಂಡಿ ಉತ್ಸವ ನೋಡ್ಲಿಕ್ಕೆ ಹೋಗ್ತೇನೆ. ಕೃಷ್ಣ ಕನಕನಿಗೆ ಒಲ್ದಿದಾರಂತೆ, ಮತ್ತೆ ನಮ್ಗೆ ಒಲಿಯುವುದಿಲ್ಲ ದಿವ್ಯ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತೇ ಆಗೋದಿಲ್ಲ ರವಾದು ಅಂತ. ಈಗ ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ಈ ತರ ಚಕ್ಕುಲಿಯ ಒಂದು ಮೌಲ್ಡ್ ತಗೊಂಡು ಅದರ ಒಳಗೆ ಸ್ವಲ್ಪ ಎಣ್ಣೆಯನ್ನ ಗ್ರೀಸ್ ಮಾಡ್ಕೊಳ್ಳುವ. ಯಾಕಂದ್ರೆ ಹಿಡ್ಕೊಳ್ತದಲ್ಲ, ನೀಟಾಗಿ ಹೊರಗೆ ಬರ್ತದೆ ಹೀಗೆ ಎಣ್ಣೆ ಹಾಕಿದ್ರಿಂದ. ಮತ್ತೆ ಡೀಪ್ ಫ್ರೈ ಮಾಡಿದ್ರೆ ಆಯ್ತು. ಸ್ವಲ್ಪ ಅಂಶವನ್ನ ಇದಕ್ಕೆ ಹಾಕಿಕೊಂಡು
ಅದು ಹೀಗೆ ಮಾತಾಡ್ತಾ ಯಾರಾದ್ರೂ ಇದ್ರೆ ಮಾಡಿದ್ದೇ ಗೊತ್ತಾಗೋದಿಲ್ಲ. ಅದೇ ಇವಾಗ ಸ್ಟಾರ್ಟ್ ಮಾಡಿದೀವಿ, ಇದು ಮುಗಿತಾ ಬಂತಂತ ಅನಿಸ್ತಾ ಇದೆ. ಮನೆಯಲ್ಲೇ ಮಾಡಿ ತಿನ್ನೋದಕ್ಕೂ ಅಂಗಡಿಯಿಂದ ತಂದು ತುಂಬಾ ಡಿಫರೆನ್ಸ್ ತುಂಬಾ ಡಿಫರೆನ್ಸ್. ಫ್ರೆಶ್ ಆಗಿ ಮಾಡಿ ದೇವರಿಗೆ ನಾವು ಸಮರ್ಪಣೆ ಮಾಡೋದ್ರಿಂದ ಹೌದು, ನೈವೇದ್ಯ ಎಲ್ಲ ಇಡುವಾಗ ಮನೆಯಲ್ಲೇ ಮಾಡಿದ್ರೆ ಒಳ್ಳೇದು. ಬಟ್ ಇವಾಗ ಅದನ್ನು ಕೂಡ ಎಲ್ಲ ಹೊರಗಡೆಯಿಂದ ತಂದೆ ಇಡುದು, ಅದಕ್ಕಂತಾನೆ ಹೊರಗಡೆಯಿಂದ ಮಾರಾಟ ಮಾಡ್ತಾರಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕೆಳಗಿಳಿತದೆ ಅಂತ. ಈಗ ಇದನ್ನು ನಾವು ಚಕ್ಕುಲಿ ಆಕಾರದಲ್ಲಿ ಒಂದು ಪ್ಲೇಟಿಗೆ ಬಿಟ್ಕೊಳ್ಳುವ. ಕೆಲವರಿಗೆ ಇದು ಹೀಗೆ ಬಿಡೋದು ಕಷ್ಟ ಅಂತ ಅನ್ಸಿದ್ರೆ ಡೈರೆಕ್ಟ್ ಆಗಿ ಎಣ್ಣೆಗೆ ಯಾವುದೇ ಆಕಾರವಿಲ್ಲದೆ ಮಾಡ್ಕೊಳ್ಬಹುದು. ಟ್ರೈ ಮಾಡಲಾ? ಮಾಡಿ ಮಾಡಿ ಖಂಡಿತ. ಎಸ್, ವೆರಿ ಗುಡ್. ಎಷ್ಟು ಸುತ್ತು ನಮಗೆ ಬೇಕು? ಸಾಕು ಬಿಡಿ, ನಾನು ಮಾಡುವ. ಹೀಗೆ ಕಟ್ ಮಾಡ್ಕೊಂಡು ಇನ್ನೊಂದು ಅಕ್ಕಿ ಹಿಟ್ಟು ಹಾಕಿದ್ರಿಂದ ಕ್ರಿಸ್ಪಿಯು ಚೆನ್ನಾಗಿ ಇರ್ತದೆ. ಇನ್ನು ನಾವು ಕಾಯಿಸುವನ ಎಣ್ಣೆ ಇಟ್ಕೊಳ್ಳುವ. ತೆಂಗಿನ ಎಣ್ಣೆಯಲ್ಲಿ ಕಾಯಿಸಿದ್ರೆ ಮತ್ತು ಚೆನ್ನಾಗಿರ್ತದೆ ಟೇಸ್ಟ್. ದಿವ್ಯಾ, ಎಣ್ಣೆಯನ್ನ ನಾವು ಕಾಯಿಸ್ಲಿಕ್ಕೆ ಇಡುವ, ಸರಿಯಾಗಿ ಬಿಸಿ ಆಗ್ಲಿ. ಮತ್ತೆ ಚಕ್ಕುಲಿ ಕಾಯಿಸುವಾಗ ಹೈ ಫ್ಲೇಮ್ ಅಲ್ಲಿ ಕಾಯಿಸಬಾರ್ದು, ಮೀಡಿಯಂ ಫ್ಲೇಮ್ ಅಲ್ಲಿ. ಸರಿ, ಎಣ್ಣೆ ಕಾದ ನಂತರ ಹಾಕಬೇಕು. ಹೌದು, ಕಾವೇರಬಾರ್ದು ಎಣ್ಣೆ, ಅಂದ್ರೆ ತುಂಬಾ ಓವರ್ ಹೀಟ್ ಆಗಬಾರ್ದು. ಹದವಾಗಿ, ಹೌದು, ಹದವಾಗಿ ಆದ್ರೆ ಪರ್ಫೆಕ್ಟ್ ಆಗಿ ಕಾಯ್ಬೇಕಷ್ಟೇ. ಬೇರೆಲ್ಲ ಫ್ರೀ ಟೈಮ್ ಇರುವಾಗ ಏನ್ ಮಾಡ್ತೀರಾ? ಫ್ರೀ ಟೈಮ್ ಅಲ್ಲಿ ಇದೆ ಅಡುಗೆದ್ದೆ ಕಲಿ, ಸ್ವಲ್ಪ ಹೊರಗಿನಿಂದ ಬಿಸಿ ಇರ್ತೇನೆ, ಹೊರಗಿನ ಕೆಲಸ ಇರ್ತದೆ. ಅದೊಂದು ಸ್ವಲ್ಪ ರೀಡಿಂಗ್ ಹಾಬೀಸ್ ಇದೆ ನನಗೆ. ಹೌದು, ಈ ಮಕ್ಕಳ ಕ್ರಾಫ್ಟ್ ಮಾಡುದು ಅದೆಲ್ಲ ನನಗೆ, ಉಲ್ಲನ್ನಿದ್ದು ಕ್ರಾಫ್ಟ್ ಎಲ್ಲ ಡಿಫರೆಂಟ್ ಆಗಿ ಕ್ರಾಫ್ಟ್ ಮಾಡುದು ಅವನಿಗೆ, ನನ್ನ ಮಗನಿಗೆ ಹೇಳಿ ಕೊಡ್ತಾ ಇರ್ತೀನಿ. ಅವನಿಗೆ ಇಂಟ್ರೆಸ್ಟ್ ಇದೆ. ಸ್ಕೂಲಲ್ಲೆಲ್ಲ ಇರ್ತದಲ್ಲ ಮಕ್ಕಳಿಗೆ ಕಾಂಪಿಟೇಷನ್ಸ್, ಅದು ಇದು ವೀಕ್ಲಿ ಒಂದೊಂದು ಕ್ರಾಫ್ಟ್ ಮಾಡಬೇಕು. ಅದು ಡೇ ಇದು ಡೇ ಅಂತ ಡಿಫ್ರೆಂಟ್ ಡೇ ಅಂತ ಇರ್ತದೆ. ನಾವಿರುವಾಗ ಅದೆಲ್ಲ ಇದ್ದಿಲ್ಲ. ಈಗ ಮಕ್ಕಳು ಕೂಡ ಚುರುಕು ಜಾಸ್ತಿ ಆಗಿದ್ದಾರೆ, ಸೊ ಹಾಗಾಗಿ ಎಲ್ಲ ಅವರಿಗೆ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಿದೆ. ಮಕ್ಕಳನ್ನ ಆಕ್ಟಿವ್ ಮಾಡಲಿಕ್ಕೆ ಕರೆಕ್ಟ್ ಇನ್ವಾಲ್ವ್ ಮಾಡ್ಕೊಳ್ತಾರೆ ಮಕ್ಕಳನ್ನ 100%. ನೀವು ಹಬ್ಬಕ್ಕೆ ಹೋಗ್ತೀರಾ ಕೃಷ್ಣ ಮಠಕ್ಕೆ? ಕೃಷ್ಣ ಮಠಕ್ಕೆ ಹೋಗ್ತೇವೆ ನಾವು. ಇಲ್ಲಿ ಉಡುಪಿಯಲ್ಲಿದ್ದು ಹೋಗ್ಲಿಲ್ಲ ಆದ್ರೆ ಹೋಗ್ಲೇಬೇಕಲ್ವಾ. ಮಗಳಿಗೂ ಕೂಡ ಎಲ್ಲ ಕರ್ಕೊಂಡೋಗಿ ಎಲ್ಲ ವೇಷ ಎಲ್ಲ ಇರ್ತದಲ್ಲ, ಮಕ್ಕಳಿಗೆ ನೋಡುವುದೇ ಒಂಥರ ಖುಷಿ ಅಲ್ವಾ. ಮತ್ತೆ ನಮ್ಮ ಸಂಪ್ರದಾಯವನ್ನ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು, ತೋರಿಸಿ. ಹೌದು, ನಿಜ. ಮತ್ತೆ ಅಷ್ಟಮಿಗೆ ಏನಾದ್ರೂ ಉಪವಾಸ ಮಾಡುವಂತದ್ದು ಅದೆಲ್ಲ ಏನಾದ್ರೂ ಕ್ರಮ ಇದೆಯಾ? ನಾನು ಅಷ್ಟಮಿಗೆ ಇಲ್ಲ, ಶಿವರಾತ್ರಿ ದಿನ ಒಂದು ಉಪವಾಸ ಮಾಡ್ತೇನೆ. ನಮ್ಮಲ್ಲಿ ವಿಶೇಷ ಅಲ್ಲ ಅಷ್ಟಮಿ ದಿನ ಒಂದು ಉಪವಾಸ ಮಾಡಿ ಬಾಲಕೃಷ್ಣರಿಗೆ ತೂಗುವಂತದ್ದು ಪೂಜೆ, ಸಣ್ಣ ಸಣ್ಣ ಹೆಜ್ಜೆ ಮಾಡಿ ಎಲ್ಲ ಪೂಜೆ ಮಾಡ್ತಾರೆ. ವಿಟ್ಲಪಿಂಡಿ ದಿನ ಬೆಳಗ್ಗೆ ಕಡುಬು, ಏನಾದ್ರೂ ವೆಜಿಟೇಬಲ್ಸ್ ಕರಿ ಎಲ್ಲ ಮಾಡಿ ಒಮ್ಮೆ ಉಡುಪಿಗೆ ಹೊರಡುದು. ಹುಲಿವೇಷ ನೋಡ್ಲಿಕ್ಕೆ, ವೇಷದವರು ತುಂಬಾ ಇಷ್ಟ. ಹಾಗೆ ನೋಡುದೇ ಖುಷಿ ಅಲ್ಲ, ಅದು ವರ್ಷಕ್ಕೆ ಒಂದು ಸಲ ಹೋಗ್ಲೇಬೇಕು. ನನ್ನ ಮಗ ತುದಿ ಕಾಲಲ್ಲಿ ನಿಂತಿರ್ತಾನೆ, ಸೌಂಡ್ ಕೇಳಿದ ತಕ್ಷಣ ಅಲ್ಲಿ ಹೋಗೋದು. ಅದು ಹುಡುಗರಿಗಂತೂ ಇನ್ನೂ ಇಂಟ್ರೆಸ್ಟ್. ಇಷ್ಟ. ಕೊಡಿ ದಿವ್ಯಾ, ಎಣ್ಣೆ ಕಾದಿದೆ. ನಾನು ಸ್ವಲ್ಪ ಚೆಕ್ ಮಾಡ್ಕೊಳ್ತೇನೆ ಕಾದಿದೆಯಾ ಇಲ್ಲ ಅಂತ. ನೋಡಿ ಕಾದಿದೆ ಬಂದ್ರೆ ಕಾದಿದೆ ಅಂತ, ಇಲ್ಲಾದ್ರೆ ಎಣ್ಣೆ ಎಳ್ಕೊಳ್ತದೆ ಕೆಳಗೆ ಹಾಕಿದ್ದು ನಾವು. ಈಗ ನಿಧಾನವಾಗಿ ಇದನ್ನು ನಾನು ಒಂದೊಂದಾಗಿ ತೆಗೆದು ಕೈ ಬಿಸಿ ಉಂಟು. ಹೌದು, ಅಂದ್ರೆ ನಾವು ಅದನ್ನ ಬಟರ್ ಪೇಪರ್ ಮೇಲೋ ಅಥವಾ ಬಾಳೆ ಎಲೆ ಮೇಲೆ ನೀಟಾಗಿ ಹಾಕೊಳ್ಬಹುದಲ್ಲ. ಇದು ನಾವು ಪ್ಲೇಟ್ ಅಲ್ಲಿ ಹಾಕಿದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಲಾಸ್ಟ್ ಎಂಡ್ ಅನ್ನು ನಾವು ಅಂಟಿಸ್ಕೊಳ್ಬೇಕಲ್ಲ, ಇಲ್ಲದಿದ್ರೆ ಬಿಡ್ತದೆ ಅಂತ. ಫ್ರಂಟಿನದ್ದು ಒಂದು ಒಳಗಿನ ಸುತ್ತು ಮತ್ತು ಹೊರಗಿನ ಇದನ್ನ ಅಂಟಿಸ್ಲಿ ಚೂರು. ಮತ್ತೆ ಕೂಡ್ಲೆ ತಿರುವಿ ಹಾಕ್ಬೇಕಂತ ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ತಿರುವಿ ಹಾಕಿದ್ರೆ ಆಯ್ತು.
ಕಲರು ಚಂದ ಬರ್ತದೆ. ಕೆಲವರು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ಸಹ ಹಾಕ್ತಾರೆ. ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಅದು ಸಿಡಿತದೆ ಎಳ್ಳು, ಹಾಗಾಗಿ ನಾನು ಅವಾಯ್ಡ್ ಮಾಡಿದ್ದೇನೆ. ಜೀರಾ ಹಾಕಿದ್ರು ಟೇಸ್ಟ್ ಬರ್ತದೆ. ಇದು ನಾವೀಗ ಅಕ್ಕಿದು ಹಿಟ್ಟು ಸ್ವಲ್ಪ ಆಡ್ ಮಾಡ್ಕೊಂಡಿರೋದ್ರಿಂದ ಗರಿ ಗರಿಯಾಗಿ ಬರ್ತದೆ. 1.5 ತಿಂಗಳ ತನಕ ಸಹ ಏನಾಗೋದಿಲ್ಲ ಅಂತ. ಸ್ವಲ್ಪ ಸ್ವಲ್ಪ ಮಾಡಿದ್ರೆ 1.5 ತಿಂಗಳು ಉಳಿಯುವುದಿಲ್ಲ, ಒಂದೇ ದಿನದಲ್ಲಿ ಖಾಲಿ ಆಗ್ಬೋದು. ಹಾಗಾಗಿ ಕೆಲವರು ಇಡುವವರಿಗೆ, ತುಂಬಾ ಮಾಡುವವರಿಗೆ ಎಲ್ಲ ಒಳ್ಳೆ. ಮತ್ತೆ ಬೈಂಡಿಂಗ್ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ. ಕೂಡು ಕುಟುಂಬ ಇದ್ರೆ ಇದನ್ನೆಲ್ಲ ಮಾಡೋದಂದ್ರೆ ತುಂಬಾ ಮಜಾ. ಕರೆಕ್ಟ್. ಎಲ್ಲರೂ ಒಟ್ಟು ಸೇರಿ ಮಾಡಿದ್ದೇ ಗೊತ್ತಾಗುದಿಲ್ಲ, ಸಾಕಂತ ಅನ್ಸೋದಿಲ್ಲ. ಒಬ್ರು ಅದನ್ನ ಹಾಕ್ತಾ ಇದ್ರೆ ಇನ್ನೊಬ್ರು ಕಾಯಿಸ್ತಾ ಇದ್ರೆ ಹೇಗೆ ಚಕ್ಕುಲಿ ಆಗಿ ಹೋಗ್ತದೆ ಅಂತವೇ ಗೊತ್ತಾಗೋದಿಲ್ಲ. ಈಗೆಲ್ಲ ಕೂಡು ಕುಟುಂಬ ತುಂಬಾನೇ ಕಡಿಮೆ ಆಗಿದೆ. ಆದ್ರೂ ಹಬ್ಬಕ್ಕೆ ಒಮ್ಮೆ ಚೌತಿಗೆ ಅಂತೂ ಹೊರಗಿನ ಊರಿನಲ್ಲಿ ಇರುವವರು ಸಾಮಾನ್ಯವಾಗಿ ಊರಿಗೆ ಬಂದು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರಲ್ಲ. ಸಂಪ್ರದಾಯವನ್ನ ಕೆಲವರು ಬಿಡುವುದಿಲ್ಲ, ಮಾಡ್ತಾ ಇರ್ತಾರೆ. ಹೆಚ್ಚಿನವರು ಮಾಡ್ತಾರೆ, ಹೆಚ್ಚಿನವರು ಬಿಟ್ಟು ಬಿಡ್ತಾರೆ. ಅದು ಅವರವರಿಗೆ ಬಿಟ್ಟು ನಂಬಿಕೆ ಅಂತ ಹೇಳುವುದು ಮುಖ್ಯ ಅಷ್ಟೇ. ನೋಡಿ ಚಕ್ಕುಲಿ ಮಾಡಿದ್ದೆ ಗೊತ್ತಾಗ್ಲಿಲ್ಲ ಅಲ್ಲ. ನಂಗೆ ಅಂತೂ ಚಕ್ಕುಲಿ ಅಂದ್ರೆ ತುಂಬಾ ಇಷ್ಟ. ನೀವು ಇವತ್ತು ಚಕ್ಕುಲಿ ಮಾಡ್ತೀನಿ ಹೇಳಿದಾಗ ಇನ್ನೂ ಖುಷಿ ಆಯ್ತು. ಹಾಗೆ ಒಂದೊಂದ್ಸಲ ಒಂದೊಂದು ಪ್ಯಾಕೆಟ್ ತಂದು ನಾನು ಒಬ್ಬಳೇ ಖಾಲಿ ಮಾಡಿ. ಅದು ಅಂತಲ್ಲ, ನಂಗೆ ಊಟಕ್ಕೆ ಏನು ಇಲ್ಲದಿದ್ರು ಚಕ್ಕುಲಿ ಇದ್ರೆ ಸಾಕು, ನಾನು ಊಟ ಮಾಡ್ತೇನೆ. ಚಕ್ಕುಲಿ ಪ್ರಿಯರು. ನಿಜ, ನನ್ನ ಮಗಳಿಗೆ ಸಹ ಅದೇ ಇಷ್ಟ ಆಗಿದೆ ಈಗ. ನಮ್ಗೆ ಇದು ಆಕ್ಚುಲಿ ಹೀಗೆ ಮಾಡುವಾಗ ಫೀಲ್ ಆಗ್ತದೆ ಕ್ರಿಸ್ಪಿನೆಸ್ ಬಂದದ್ದು. ಗೊತ್ತಾಗ್ತದಲ್ಲ. ಹೌದು ಹೌದು ಹೌದು. ಇದೀಗ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನೀವು ಕಾಯಿಸ್ತಾ ಇರೋದು. ಅಂದ್ರೆ ಕಾವೇರಿ ಹೋದ್ರೆ ಒಮ್ಮೆಲೆ ಕಲರ್ ಹೊರಗಿನಿಂದ ಮಾತ್ರ ಚೇಂಜ್ ಆಗ್ತದೆ, ಒಳಗಿಂದ ಹಸಿ ಉಳಿತದಲ್ಲ, ಹಾಗಾಗಿ. ಓಕೆ. ಅದೇ ಕೆಲವೊಂದೊಂದ್ಸಲ ನಾನು ಒಂದ್ಸಲ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಹಾಗೆ ಆಗಿತ್ತು. ಅಂದ್ರೆ ಬ್ರೌನಿಶ್ ಕಲರ್ ಬಂದಿದೆ ಹೊರಗಡೆಯಿಂದ, ಇನ್ನು ಅಂದ್ರೆ ಉಳಿದೋಗ್ತಾ ಅಂತ ನಾವು ತೆಗೆದು ಹಾಕಿದ್ರೆ ಒಳಗಡೆ ಒಂಥರ ಸಾಫ್ಟ್ನೆಸ್ ಇರ್ತದೆ. ಹಾಗಾಗಿ ಒಂದೇ ಸಮನಾದ ಉರಿಯಲ್ಲಿ ನಾವು ಅದನ್ನ ಕಾಯಿಸ್ಕೊಳ್ಬೇಕು. ಕೆಲವೊಂದೊಂದು ಐಡಿಯಾಗಳೆಲ್ಲ ಹೀಗೆ ಒಬ್ಬೊಬ್ಬರ ಹತ್ರ ಕಲಿಯುವುದಲ್ಲ, ನಾವು ಪ್ರತಿಯೊಂದು ಗೊತ್ತಿರೋದಿಲ್ಲ. ಕಲರ್ ಚೇಂಜ್ ಆಗಿದ್ದನ್ನ ನಾನು ತೆಗಿತೇನೆ. ಕಾದಿದೆ. ಓಕೆ ವೀಕ್ಷಕರೇ, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಚಕ್ಕುಲಿ ಹೇಗೆ ಆಗಿದೆ ಅಂತೇಳಿ. ಟೇಸ್ಟ್ ಮಾಡುವವರೆಗೆ ಕಾಯ್ತಾ ಇದ್ದೆ ಆಗದಿಂದ. ಈಗ ಟೈಮ್ ಬಂತು. ಸೌಂಡ್ ಹೇಗಿದೆ ನೋಡಿ. ಕುರುಮ್ ಕುರುಮ್ ಅಂತ ಕೇಳಿಸ್ತಾ ಇದೆ ನಮಗೆ. ನಿಮಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಸೊ ತುಂಬಾನೇ ಟೇಸ್ಟ್ ಆಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಂತಹ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಚಕ್ಕುಲಿಯನ್ನು ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬಾ ಥ್ಯಾಂಕ್ಸ್ ಮೇಡಮ್. ಇವತ್ತಿನ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನೀವು ಚಕ್ಕುಲಿಯನ್ನು ಹೇಳಿಕೊಟ್ಟಿದ್ರಿ, ಅದು ಕೂಡ ಡಿಫ್ರೆಂಟ್ ಆಗಿ ರವೆಯಿಂದ ಹೇಳಿಕೊಟ್ಟಿದ್ದೀರಿ. ಗೊತ್ತೇ ಆಗೋದಿಲ್ಲ, ಒಂಥರ ಕುರುಮ್ ಕುರುಮ್ ಆಗಿ ತುಂಬಾನೇ ಟೇಸ್ಟ್ ಆಗಿದೆ. ತುಂಬಾನೇ ಥ್ಯಾಂಕ್ಸ್ ಮೇಡಮ್ ನಿಮಗೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಸ್ಪೆಷಲ್ ಆಗಿ ರವೆಯಿಂದ ಒಂದು ಚಕ್ಕುಲಿಯನ್ನು ಹೇಳಿಕೊಟ್ಟಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಟೇಸ್ಟ್ ಆಗಿದೆ, ತುಂಬಾ ಈಸಿ ಕೂಡ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಷ್ಟಮಿ ದಿನ.
ಅದೇ ರೀತಿ ಇವತ್ತಿನ ಈ ಸಂಚಿಕೆಯನ್ನು ನಾವು ಮುಗಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನಾ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಸ್ ನಗರ, ಉಡುಪಿ.